ದೇಶದ ಕೋಟ್ಯಾಂತರ ರೈತರ ಬೆನ್ನೆಲುಬು ಮುರಿಯುವಂತಹ ಕೃಷಿ ಕಾಯ್ದೆಗಳನ್ನು ತಂದ ನರೇಂದ್ರ ಮೋದಿ ಸರ್ಕಾರ ಇದೀಗ ಜನ ಸಮುದಾಯದ ಆಕ್ರೋಶವನ್ನು ಎದುರಿಸಲಾಗದೆ ಮಸೂದೆ ಹಿಂದಕ್ಕೆ ಪಡೆದುಕೊಂಡಿದೆ. ಈ ಮೂಲಕ ಮೋದಿ ಸರ್ಕಾರಕ್ಕೆ ಗೌರವಭಂಗವಾಗಿದೆ ಎಂದು ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಹೇಳಿದರು. 3 ಕೃಷಿ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಹಿಂದೆ ಪಡೆಯುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ ಬಳಿಕ ಪುತ್ತೂರು ಬಸ್ ನಿಲ್ದಾಣದ ಬಳಿಯ ಗಾಂಧಿಕಟ್ಟೆಯ ಎದುರು ನಡೆದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವದಲ್ಲಿ ನಡೆಯುತ್ತಿಲ್ಲ ಎಂಬುದು ಮೋದಿಯವರಿಗೆ ಈಗ ಅರ್ಥವಾಗಿದೆ. ಸ್ವಾತಂತ್ರ್ಯ ನಂತರ ನಡೆದ 2ನೇ ಅತಿದೊಡ್ಡ ಚಳುವಳಿ ಇದಾಗಿತ್ತು. ಇಡೀ ದೇಶವೇ ತನ್ನ ವಿರುದ್ಧ ತಿರುಗಿ ಬಿದ್ದಿದೆ ಎಂದು ಗೊತ್ತಾದ ಬಳಿಕ ಮೋದಿಯವರು ಮಸೂದೆ ಹಿಂಪಡೆಯುವ ಘೋಷಣೆ ಮಾಡಿದ್ದಾರೆ. ಇದು ಸಂವಿಧಾನಕ್ಕೆ, ದೇಶದ ರೈತ ಸಮುದಾಯಕ್ಕೆ ಸಿಕ್ಕ ಜಯ ಎಂದು ಹೇಳಿದರು. ಈ ಒಂದು ಮಸೂದರಿ ಏನೇಮ ತೊಂದರೆ ಮಾಡ್ತಾರೋ ಇಲ್ಲಿ ನಮ್ಮ ಈ ಜಿಲ್ಲೆ ಜನಗಳಿಗೆ ಗೊತ್ತಾಗ್ತದೆ. ಜಿಲ್ಲಾಬಂಡ ನಮ್ಮ ಜಿಲ್ಲೆ ಜನಗಳಿಗೆ ಬುದ್ಧಿವಂತರ ನನ್ನಲ್ಲ ಈ ರೈತ ಮಸೂದದ ತೊಂದರೆ ಆಪಣಾಂಚನ ಒಂದು ಆ ವಿಚಾರ ನನಲ ಮನೆಗೆ ಗಣನೆಗೆ ಬರ್ತೈತಿ. ಆಗ ನಮ್ಮ ರಾಜ್ಯದ ರೈತರನ್ನೆಲ್ಲ ರೈತಾಪಿ ಜನಗಳೆಲ್ಲ ಕೆಲವೇರೆ ಹೆಚ್ಚಿನಕ್ಕಾಗಿ ಈ ಒಂದು ಆ ಮಸೂದದ ವಿಚಾರ ಗೊತ್ತಿತ್ತು. ಆಗ ಇಲ್ಲಿ UP, ಇಲ್ಲಿ ಪಂಜಾಬ್, ಇಲ್ಲಿ ಹರಿಯಾಣ, ಇಲ್ಲಿ ಬಿಹಾರದ ರೈತರನ್ನಕಲೆ ಆ ಭಾಗದ ರೈತರನ್ನಕಲೆ ಇನ್ನು ಸತತವಾದ ಈ ಒಂದು ಮಸೂದೆಯ ವಿರುದ್ಧ ಹೋರಾಟ ಮಾಡ್ಕೊಂಡ್ರೆ ಒಟ್ಟಿಗೆ ಈಗ ಪೂರಕವಾದ ಕಾಂಗ್ರೆಸ್ ಪಕ್ಷ ಈ ರೈತ ಮಸೂದೆಯ ವಿರುದ್ಧ ಪಾರ್ಲಿಮೆಂಟ್ ಉಲೈದು ಪಾರ್ಲಿಮೆಂಟ್ ಪಿದಾಯಿ ಈ ಒಂದು ರೈತರ ಪರವಾದ ಹೋರಾಟ ಮಾಡ್ತಾನ. ಈ ಹೋರಾಟದ ಫಲಟ್ಟು ಇನಿ ಆ ಒಂದು 50 ಇಂಚಿದ ಎದೆತ್ತ ಒಂದು ವ್ಯಕ್ತಿ ಇನ್ನು ಪೋಟಿದ ಈ ಮಸೂದನ ವಿರೋಧ ಮಂತ್ರ ಕಾರ್ಯಕ್ರಮ ಮಾಡ್ತದೆ. ಇದು ದೇಶದ ಜನಕ್ಕೂ ಸಂದನ ಜಯ ಬರ್ಪುಣ ದೃಷ್ಟಿದೆ. ಇನಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಕಿಸಾನ ಘಟಕದ ಪರವಾದ ಇಲ್ಲಿ ಸಂಭ್ರಮಾಚರಣೆ ಮಾಡ್ತಂದು. ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಮಳ ರಾಮಚಂದ್ರಪುರ ಮಾತನಾಡಿ, ದೇಶದಲ್ಲಿ ರೈತರ ಕಲ್ಯಾಣಕ್ಕಾಗಿ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದ ಇಂದಿರಾ ಗಾಂಧಿಯವರ ಜನ್ಮದಿನದಂದೇ ಕರಾಳ ಕೃಷಿ ಮಸೂದೆಗಳನ್ನು ಹಿಂದಕ್ಕೆ ಪಡೆದಿರುವುದು ಪ್ರಜಾಪ್ರಭುತ್ವ ಭಾರತಕ್ಕೆ ಸಂದ ಜಯವಾಗಿದೆ ಎಂದು ಹೇಳಿದರು. ಇಡೀ ದೇಶದಲ್ಲಿ ಬಿಜೆಪಿ ಮತ್ತು ಮೋದಿಯವರ ವಿರುದ್ಧ ಆಕ್ರೋಶದ ಅಲೆ ಎದ್ದಿದೆ. ಏನು ಸುಖ ಸುಮ್ಮನೆ ಇವರು ಮಸೂದೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿಲ್ಲ. ಹೆಚ್ಚುತ್ತಿರುವಂತಹ ಜನ ವಿರೋಧ, ಇಡೀ ದೇಶದಲ್ಲಿ ಬೆಳೀತಾ ಇರುವಂತಹ ಜನರು ಬಿಜೆಪಿ ವಿರೋಧಿ ಭಾವನೆಯನ್ನ ಮನಗಂಡು ಮೋದಿಯವರು ಇವತ್ತು ಈ ಮಸೂದೆಯನ್ನು ಹಿಡಿದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಜಯವಾಗಿದೆ. ಏನು ಗಾಂಧಿಯವರ ತತ್ವ ಸಿದ್ಧಾಂತಗಳಲ್ಲಿ, ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ರೈತರು ಪ್ರತಿಭಟನೆಯನ್ನು ಮಾಡಿದರು. ಅದಕ್ಕೆ ಜಯ ಆಗಿದೆ. ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಹೋರಾಟದ ಜಯ ಇವತ್ತು. ಆ ಕಾರಣಕ್ಕಾಗಿ ನಾವು ಮೊದಲಿಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಆಮೇಲೆ ಪಟಾಕಿ ಹಚ್ಚುವುದರ ಮೂಲಕ ಈ ಸಂತೋಷವನ್ನ, ಈ ಸಂಭ್ರಮವನ್ನ, ಈ ಪ್ರಜಾಪ್ರಭುತ್ವದ ವಿಜಯವನ್ನ ನಾವು ಇವತ್ತು ಆಚರಣೆ ಮಾಡಲಿಕ್ಕಾಗಿದ್ದೇವೆ. ರೈತರ ಪರವಾಗಿ ಏನು ಪ್ರಧಾನಮಂತ್ರಿಗಳು ತಡವಾಗಿ ಆದರೂ ಈ ನಿರ್ಧಾರವನ್ನು ತೆಗೆದುಕೊಂಡದಕ್ಕೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮಹಾತ್ಮ ಗಾಂಧಿಯವರ ಪ್ರತಿಮೆಗೆ ಹಾರಾರ್ಪಣೆ ಮಾಡಲಾಯಿತು. ವಿಜಯೋತ್ಸವದ ಕೊನೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಕಾಂಗ್ರೆಸ್ ಕಿಸಾನ್ ಘಟಕದ ಪುತ್ತೂರು ಬ್ಲಾಕ್ ಅಧ್ಯಕ್ಷ ಮುರಳೀಧರ್ ಗೌಡ ಕೆಮ್ಮಾರ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಉಪಾಧ್ಯಕ್ಷ AK ಜಯರಾಮ್ ರೈ, ಪಕ್ಷದ ಮುಖಂಡರಾದ ಶಕೂರ್ ಹಾಜಿ, ರೋಷನ್ ರೈ ಬನ್ನೂರು, ಜಯಪ್ರಕಾಶ್ ಬದಿನಾರ್, ವಸಂತ್ ಪೂಜಾರಿ, ಅಶೋಕ್ ಬೊಳ್ಳಾಡಿ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.